ಕಾರ್ಕಳದಲ್ಲಿ ತನ್ನ ಪುತ್ರ ಹರ್ಷ ಮೊಯ್ಲಿಗೆ ಟಿಕೆಟ್ ನೀಡುವ ಉತ್ಸುಕದಲ್ಲಿ ಕಾಂಗ್ರೆಸ್ ಮುಖಂಡ ವೀರಪ್ಪ ಮೊಯ್ಲಿ ಗುತ್ತಿಗೆದಾರರ ಮೂಗು ತೋರಿಸುತ್ತಿದ್ದಾರೆ ಎಂಬ ಅರ್ಥದಲ್ಲಿ ಗುತ್ತಿಗೆದಾರ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿಗೆ ಟ್ವೀಟ್ ಮೂಲಕ ಟಾಂಗ್ ನೀಡಿದ್ದಾರೆ. ಈ ಟ್ವೀಟ್ ಭಾರಿ ವಿವಾದಕ್ಕೀಡಾಗಿದ್ದು, ಈ ಬಗ್ಗೆ ಉಡುಪಿಯಲ್ಲಿ ಕಾರ್ಕಳ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಕಾಂಟ್ರಾಕ್ಟರ್ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಹೇಳಿಕೆಯನ್ನ ನೀಡಿದ್ದಾರೆ. ವೀರಪ್ಪ ಮೊಯ್ಲಿ ಟ್ವೀಟ್ ಬಗ್ಗೆ ಪ್ರತಿಕ್ರಿಯಿಸಲಾರೆ. ಅವರು ರಾಷ್ಟ್ರೀಯ ನಾಯಕರು, ನಾನು ಕಾರ್ಕಳ ಕ್ಷೇತ್ರದ ಟಿಕೆಟ್ ಆಕಾಂಕ್ಷೆ. ಕಾಂಗ್ರೆಸ್ ಸಂಪ್ರದಾಯದಂತೆ ಅರ್ಜಿ ಹಾಕಿರುವೆ. ಪಕ್ಷ ನನ್ನ ಕೆಲಸ ಸಂಘಟನೆ ಮನಗಂಡು ಅವಕಾಶ ಕೊಡುತ್ತದೆ ಎನ್ನುವ ಅಚಲ ನಂಬಿಕೆ ಇದೆ. ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುತ್ತಿದ್ದೇವೆ. ವೀರಪ್ಪ ಮೊಯ್ಲಿ ಹಾಗೂ ಇನ್ನಿತರ ನಾಯಕರು ಅವಕಾಶ ಕೊಡುತ್ತಾರೆ ಎನ್ನುವ ನಂಬಿಕೆ ಇದೆ. ಕಾರ್ಕಳದಲ್ಲಿ ಬಿಜೆಪಿ ಸೋಲಿಸುವುದೇ ನಮ್ಮ ಗುರಿ ಎಂದರು. ನಾನು ಅಜ್ಜನ ಕಾಲದಿಂದಲೂ ಕಾಂಗ್ರೆಸ್ ಕುಟುಂಬದಿಂದ ಬಂದವನು. ನನ್ನ ಸಂಘಟನೆ ಕೆಲಸ ನೋಡಿ ಚುನಾವಣೆಗೆ ಅರ್ಜಿ ಸಲ್ಲಿಸುವಂತೆ ತಿಳಿಸಿದ್ದಾರೆ. ಕಾಂಟ್ರಾಕ್ಟ್ ಕೂಡ ಒಂದು ಉದ್ಯೋಗವೇ ಎಂದು ಪ್ರತಿಕ್ರಿಯಿಸಿದರು. ವ್ಯಕ್ತಪಡಿಸಿರ್ಬೋದು. ಈಗಲೂ ಅವರು ಹೇಳ್ತಿದ್ದಾರೆ, ನಾವೆಲ್ಲ ಒಟ್ಟಿಗಾಗಿ ಪಕ್ಷಕ್ಕಾಗಿ ದುಡಿತಾ ಇದ್ದೇವೆ. ಖಂಡಿತ ಯಾರು ಸಮರ್ಥದಿಂದ ನಮ್ಮ ಎಲ್ಲ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಿರ್ಬೋದು, ಬೂತ್ ಅಧ್ಯಕ್ಷರುಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವರು ಏನು ಒಂದು ಅಭಿಪ್ರಾಯವನ್ನು ಮಂಡಿಸ್ತಾರೆ ಅದಕ್ಕೆ ಸರಿಯಾದ ಅಭ್ಯರ್ಥಿ ನಾವು ಕೊಡ್ತೇವೆ. ನಮ್ಮ ಉದ್ದೇಶ ಒಂದೇ, ಕಾರ್ಕಳದಲ್ಲಿ ಬಿಜೆಪಿಯನ್ನು ಸೋಲಿಸುವುದು, ಪುನರಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಾಗ ನಾವು ಕಾರ್ಕಳದಲ್ಲಿ ಕಾಂಗ್ರೆಸ್ಸನ್ನು ಮರುಸ್ಥಾಪಿಸಬೇಕೆಂಬುದು ಅವರ ಬಯಕೆಯೂ ಆಗಿದೆ. ಯಾಕಂದರೆ ನನ್ನ ಹತ್ರ ಅವರು ಖುದ್ದಾಗಿ ಮಾತಾಡಿದ್ದಾರೆ. ನಾವೆಲ್ಲ ಒಟ್ಟಿಗೆ ಸಂಘಟನೆ ಮಾಡುವ ಮತ್ತು ಅಭ್ಯರ್ಥಿಯನ್ನು ಡಿಸೈಡ್ ಮಾಡುವ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಸರಿಯಾಗಿ ಆ ಒಂದು ಕೆಲಸವನ್ನು ಮಾಡ್ತಿದ್ದೇವೆ. ಮತ್ತು ನಾವು ಸಹ ನಮ್ಮ ಅಜ್ಜನ ಕಾಲದಿಂದ, ನಮ್ಮ ತಂದೆಯ ಕಾಲದಿಂದ ಕಾಂಗ್ರೆಸ್ನಲ್ಲಿ ಆ ಒಂದು ಯಾವುದು ಕುಟುಂಬದಲ್ಲಿ ಬೆಳೆದುಕೊಂಡು ಬಂದವರು. ಈಗ ಏನಾಗಿದೆ, ಕಾರ್ಕಳದಲ್ಲಿ ಅನಿವಾರ್ಯವಾಗಿ ಒಬ್ಬ, ಯಾಕಂದರೆ ಎದುರುಗಡೆ ಅಂಥ ಒಂದು ಯುವ ಶಕ್ತಿಯ ನಾಯಕರು ಇರುವಾಗ ಅಂಥವರೇ ಇನ್ನೊಬ್ಬರು ಎದುರಿದ್ದರೆ ಮಾತ್ರ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಎನ್ನುವುದನ್ನು ನಮ್ಮೆಲ್ಲ ಜನರು ಮನಗಂಡು ನನಗೆ ನೀನು ಕೆಲಸ ಮಾಡು ಅಂತ ಹೇಳಿದ್ದಾರೆ. ಆ ರೀತಿ ನಾನು ಸಂಘಟನೆ ಮಾಡ್ತಾ ಬಂದಿದ್ದೇನೆ. ಅದನ್ನು ನೋಡಿ ಈಗ ಇಲೆಕ್ಷನ್ ಹತ್ರ ಬರುವಾಗ ನೀನು ಅಭ್ಯರ್ಥಿ ಆಗಬೇಕಂತ ಅವರ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೇನೆ.